ಹಾಯ್, ನಮಸ್ತೆ. ಎಲ್ಲ ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನೀವು ಆರಾಮ ಅಂತ ಎನಿಸ್ತಾ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಸಂಡೇ ಲೈವ್ ಮಾಡಿದ್ವಿ. ತುಂಬ ಖುಷಿ ಅನಿಸ್ತು. ತುಂಬ ಜನ ಲೈವ್ ಜಾಯ್ನ್ ಆದರು, ತುಂಬ ಕಮೆಂಟ್ಗಳನ್ನ ಹಾಕಿದರು. ಅದರಲ್ಲೂ ಕೆಲವೊಂದು ನಾನು ಅಂದರೆ ಕೆಲವೊಂದು ಎಲ್ಲ ಮೆಮೊರೀಸ್ ನಾವು ಹೇಳಲಿಲ್ಲ, ಅರ್ಧದಲ್ಲಿ ನಿಲ್ಲಿಸಿದ್ವಿ, ತುಂಬ ಲಾಂಗ್ ಆಗ್ತದೆ ಅಂತ. ಇನ್ನು ಇನ್ನೊಮ್ಮೆ ಮಾಡುವ ಲೈವ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಚೈಲ್ಡ್ಹುಡ್ ಏನೆಲ್ಲ ಮೆಮೊರೀಸ್ ಎಲ್ಲ ಉಂಟು ಎಲ್ಲ ಮಾತಾಡುವ. ಎಲ್ಲರೂ ಲೈವ್ಗೆ ನೀವು ಜಾಯ್ನ್ ಆಗಿ ನಾವು ಯಾವಾಗ ಅಂತ ಹೇಳ್ತೀವಿ. ಹಾಗೇನೇ ಗೊತ್ತಾ, ನಿಮ್ಮದು ಏನಾದರೂ ಮೆಮೊರೀಸ್ ಇದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಖುಷಿ ಅನಿಸುತ್ತೆ, ಕೇಳಲಿಕ್ಕೆ ಖುಷಿ ಅನಿಸುತ್ತೆ. ಒಬ್ಬರೊಬ್ಬರು ಮೆಮೊರಿ ಒಂದು ರೀತಿ ಇರುತ್ತೆ. ಆ ಹಳೆಯ ಒಂದು ಮೆಮೊರಿ ಇದೆಲ್ಲ ಅದನ್ನು ನಾವು ನೆನಪು ಮಾಡ್ಕೊಂಡು ಹೋದಾಗ ನಾವು ಆ ಕಾಲಕ್ಕೆ ಹೋಗ್ತೀವಿ, ಅದನ್ನು ಇನ್ನೊಮ್ಮೆ ಎಂಜಾಯ್ ಮಾಡ್ತೀವಿ. ನಾವು ಮೊನ್ನೆ ಕೆಲವೆಲ್ಲ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿದ್ವಿ ಅಲ್ವಾ? ಹಾಗೆ ಇವತ್ತೊಂದು ಸ್ಪೆಷಲ್ ಗಿಫ್ಟ್ ಬಂದಿದೆ ನಮಗೆ. ಹಾಗೆ ಅದನ್ನು ನಿಮಗೆ ತೋರಿಸುವ ಅಂತೇಳಿ ಅಂದ್ಕೊಂಡ್ವಿ. ಯಾರು ಕೊಟ್ಟದ್ದು ಅಂತೂ ಯಾರು ಕೊಟ್ಟದ್ದು, ಏನು ಗಿಫ್ಟು ಎಲ್ಲ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಆ್ಯಕ್ಚುಲಿ ಗಿಫ್ಟ್ ಬಂದು ಒಂದು 3-4 ದಿನ ಆಯಿತು, ಬಟ್ ನಮಗೆ ಅದನ್ನು ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಬಿಸಿ ಇದ್ವಿ, ಹೇಳ್ಬೋದು. ಆ್ಯಕ್ಚುಲಿ ನಾನು ಗಿಫ್ಟ್ ಕೊಟ್ಟಿದ್ದು ನಮ್ಮ ಲಿಖಿತ, ಅವಳ ಜೊತೆ ವಿಡಿಯೋ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆ ಟೈಮ್ ಆಗಿರಲಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಅಂತೇಳಿ ಬ್ಯುಸಿಯಾಗಿ ಇದ್ವಿ ನಾವು ಸಹ. ಅದೇನೋ ಗೊತ್ತಿಲ್ಲ, ಅವಳೇ ಹಿಡ್ಕೊಂಡು ಕೊಡುವಾಗಿ ಮಾಡಬೇಕೆಲ್ಲ ಎನಿಸಿ ಎಲ್ಲ ಇದ್ವಿ, ಅದಾಗಲೇ ಇಲ್ಲ. ಮತ್ತು ಅವಳು ಸಂಜೆನ ಬಂದದ್ದು ರಾತ್ರಿ, ಹಾಗೆ ಸ್ವಲ್ಪ ಅಲ್ಲಿ ಒಂದಿನ ಇದ್ದಿಲ್ಲ ಆ್ಯಕ್ಚುಲಿ ಇಲ್ಲಿ, ಬಟ್ ನಮ್ಗೆ ಆಗಲಿಲ್ಲ ಆ ದಿನ. ಅಡಿಗೆ ಅದಿದೆ ಅಂತೇಳಿ ಸ್ವಲ್ಪ ಬ್ಯುಸಿ ಆದ್ವಿ. ಮನೆಯಲ್ಲಿ ಜನ ಇದ್ದರು. ಅವಳಂದ್ರೆ ನೆಕ್ಸ್ಟ್ ಹೇಗೂ ದುಬೈ ಹೋದಲ್ವಾ, ಹಾಗಾಗಿ ಅವಳಿಗೆ ಸ್ವಲ್ಪ ಒಂದು ಟ್ರೀಟ್ ಕೊಡುವ ಅಂತೇಳಿ ಯೋಚನೆ ಮಾಡಿ ಸ್ವಲ್ಪ ಟ್ರೀಟ್ ಎಲ್ಲ ಕೊಟ್ಟು ಎಲ್ಲ ಅದಿದೆ ಅಂತೇಳಿ ಸ್ವಲ್ಪ ಲೇಟ್ ಆಯ್ತು ನಮಗೆ. ಅದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ನಮಗೆ, ಯಾಕಂದರೆ ಮಾಡಬೇಕು ನಾವಿಬ್ಬರೇ. ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ, ಇವರು ಹೆಲ್ಪ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು. ಹಾಗೆ ಸ್ವಲ್ಪ ಅಲ್ಲಿಂದ ಮತ್ತು ಇವರ ಚಿಕ್ಕವನ ಮಕ್ಕಳು ಸಹ ಬಂದಿದ್ದು, ಹಾಗೆ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆ್ಯಕ್ಚುಲಿ ಅದೊಂದು ಸಹ ಫಂಕ್ಷನ್ ಇದೆ, ಅದು ನೋಡ ಸಾಧ್ಯ ಸಹ ವಿಡಿಯೋ ಮಾಡ್ತೀವಿ, ಹೋಗ್ಲಿಕ್ಕೆ ಉಂಟು. ಹಾಗೆ ನಾವೆಲ್ಲ ಸ್ವಲ್ಪ ಮಂಗಳೂರಲ್ಲಿ ಹೋಗ್ಲಿಕ್ಕಿತ್ತಲ್ಲ, ಹೋಗಿದ್ದೆ ಅಂತೇಳಿ ಆಗಲಿಲ್ಲ ಮಾಡಲಿಕ್ಕೆ. ಓಕೆ, ನಾವು ಗಿಫ್ಟ್ ತೋರಿಸುವ, ಬನ್ನಿ ತೋರಿಸ್ತೀನಿ ನಿಮಗೆ ನಾನು. ನೋಡಿ, ಸೌಮ್ಯ ಓಪನ್ ಮಾಡ್ತಾ ಇದ್ದಾಳೆ ಗಿಫ್ಟನ್ನು. ಏನಿರ್ಬೋದು ಏನೋ ಒಂದು ಫೋಟೋ ಅಂತ ಅನಿಸ್ತಾ ಉಂಟು, ಬಟ್ ಯಾವ ಫೋಟೋ ಅಂತ ಗೊತ್ತಿಲ್ಲ ನೋಡುವ. ನನ್ನ ಪ್ರಕಾರ ನಮ್ಮ ಸ್ಕೆಚ್ ಇರ್ಬೋದು, ಯಾಕಂದರೆ ಅವಳು ಸ್ಕೆಚ್ ಮಾಡ್ತಾಳಲ್ವಾ, ಹಾಗೆ ನಮ್ಮ ಸ್ಕೆಚ್ ಇರ್ಬೋದು ಅಂತೇಳಿ ಒಂದು ನಮ್ಮ ಗೆಸ್. ನೀನೇನಂತಿ? ನಾನು ಓಪನ್ ಮಾಡಿ ನೋಡೋಣ ಅಂದ್ರೆ ಬಿಟ್ಟೇ ಇಲ್ಲ ನಾನು. ಅಲ್ಲ, ಏನಿರ್ಬೋದು ಹೇಳು. ಅದೇ ಇರ್ಬೋದು, ಇಷ್ಟು ದೊಡ್ಡದಂದ್ರೆ ಅದೇ. ಅಲ್ಲ, ಅವಳೇ ಸ್ಕೆಚ್ ಮಾಡೋದಲ್ಲ, ಹಾಗೆ ಅದನ್ನು ನಮ್ಮದೇ ಒಂದು ಮಾಡಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ದೇವ್ರ ಫೋಟೋನ ಮಾಡಿರ್ತಾಳೆ. ಯಾವುದು ಹೇಳಿ? ನನ್ನ ಪ್ರಕಾರ ನಮ್ಮ ಫೋಟೋನೇ. ವಾವ್, ಹೌದಾ? ಹೌದಾ? ವಾ, ಸೂಪರ್ ಆಗಿದೆ. ಇದೆಯಾ? ನನ್ನ ಮಗ ಅಂತೂ ಅಲ್ಲಿ ಲೈಟ್ ಹೊಡಿತಾ ಉಂಟು, ಆಯ್ ಕಾಣ್ತಾ ಉಂಟು. ನನ್ನ ಮಗ ಸೂಪರ್ ಕಾಣ್ತಾನೆ ನೋಡಿ. ಚೆನ್ನಾಗಿದೆ. ಇಲ್ಲಿ ಬರ್ದಿದ್ದಾಳೆ ಕರಾವಳಿ ಕಪ್ಪಲ್. ನಮ್ಮ ಟೈಟ್ಲೇ ಕೊಟ್ಬಿಟ್ಟಿದ್ದಾಳೆ ಕರಾವಳಿ ಕಪ್ಪಲ್ ಅಂತೇಳಿ. ಚೆನ್ನಾಗಿದೆ, ಖುಷಿ ಅನ್ಸುತ್ತೆ ನೋಡೋಕ್ಕೆ. ಚೆನ್ನಾಗಿ ಮಾಡಿದ್ದಾಳೆ. ಪೆನ್ಸಿಲ್ ಸ್ಕೆಚ್ ಚಾರ್ಕೋಲ ಪೆನ್ಸಿಲ್. ಚೆನ್ನಾಗಿ ಬಂದಿದೆ. ಸೌಮ್ಯ ಸ್ಮೈಲ್ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಖುಷಿ ಅನಿಸ್ತು, ತುಂಬ ಖುಷಿ ಅನಿಸ್ತಾ ಆಯ್ತಾ. ಚೆನ್ನಾಗಿ ಮಾಡಿದ್ದಾಳೆ. ಎತ್ತೇಳಿ ಮೇಲೆ ಇಡಿ ಸ್ವಲ್ಪ. ನನ್ನ ಮುಖ ಕಾಣಲ್ಲ ಅಂತ ಈಗ ಹೇಳಿ ಸಾಕ. ನಾನು ಉದ್ದಾಗಿ ಇವಳು ಕುಳ್ಳಾಗಿ ಉಂಟಲ್ಲ, ಇಷ್ಟೇ ಪರವಾಗಿಲ್ಲ. ಮತ್ತೆ ಇಷ್ಟೇ ಬರ್ತಿ, ಸಾಕು. ತುಂಬಾ 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 ಥ್ಯಾಂಕ್ಸ್. ಹೌದು, ಅದನ್ನ ಮರ್ತೋಯ್ತು ನಾನು. ಥ್ಯಾಂಕ್ ಯು, ತುಂಬಾ ಖುಷಿ ಅನಿಸ್ತು. ಚೆನ್ನಾಗಿ ಮಾಡಿದ್ದಾಳೆ, ಸೂಪರ್ ಆಗಿ ಮಾಡಿದ್ದಾಳೆ. ಹಾಗೇನೆ ಲಿಖಿತ, ಸೇಫ್ ಆಗಿ ಹೋಗಿ ಬಾ, ಒಳ್ಳೇದಾಗ್ಲಿ, ಒಂದು ಒಳ್ಳೆ ಜಾಬ್ ಸಿಗ್ಲಿ, ಆದಷ್ಟು ಬೇಗ ಸಿಗ್ಲಿ. ಹಾಗೆ ನಮ್ಗೆ ಆದಷ್ಟು ಬೇಗ ನಮ್ಮನ್ನು ಸಹ ಕರ್ಸ್ಕೊ, ಅಲ್ಲಿಗೆ ನಾವು ಸಹ ಬರ್ತೇವೆ. ಸ್ವಾರ್ಥ. ಓಕೆ, ಮತ್ತೆಂತ, ಅವಳು ನೆಕ್ಸ್ಟ್ ವೀಕ್ ಇನ್ನೊಂದು 2 ವಾರ ಇದ್ದಾಳೆ. 19 ಹೊರಡ್ತಾಳೆ. ಇದೇ ಮಂತ್ 19 ಹೊರಡೋದವಳು. ಮತ್ತೆ ಲಿಖಿತ ನೋಡ್ಬೇಕಾದ್ರೆ ದುಬೈ ಹೋಗ್ಬೇಕು ನಾವು. ತುಂಬಾ ಮಿಸ್ ಮಾಡ್ತೀವಿ ನಾವು ಅವಳನ್ನ.
ಲಿಖಿತ ಕರೆದಾಗ ನಮ್ಮ ಮನೆಗೆ ನಾವೇನಾದ್ರೂ ನೆನಪು ಮಾಡಿ ಫೋನ್ ಮಾಡಿ ಕರೆದ್ರೆ ಬೇಗ ಪಾಪ ಬರ್ತಾ ಇದ್ಲು ಓಡ್ಕೊಂಡು. ತಿಂಗಳಿಂದ 2-3 ಸಲ ಆದ್ರೂ ಬರ್ತಾ ಇದ್ಲು. ಇನ್ನು ಅದು ಮಿಸ್ ಮಾಡ್ಕೋತೀವಿ. ಅವಳು ತುಂಬಾ ಮಿಸ್ ಮಾಡ್ಕೋತೀವಿ ನಾವು. ಯಾಕಂದ್ರೆ ಎಂತ ಇಲ್ಲೇನಾದ್ರು ಮಂಗ್ಳೂರಿಗೆ ಹೋಗಿದ್ದು ಈಚೆ ಬರ್ಲಿಕ್ಕಿದ್ರೆ ಬಂದೇ ಬರ್ತಾಳೆ ಮನೆಗೆ. ಬರದೆ ಹೋಗ್ತಾ ಇರ್ಲಿಲ್ಲ ಅವಳು ಹಾಗೇನೆ. ಯಾರು ನೋಡ್ಲಿಕ್ಕಲ್ಲ ಮಗು ನೋಡ್ಲಿಕ್ಕೆ ಬರ್ತಾ ಇದ್ಲು. ಈಗಂತೂ ಮಗು ನೋಡ್ಲಿಕ್ಕೆ ಓಡ್ಕೊಂಡು ಬರ್ತಾಳೆ. ನನ್ನ ಮಗ ಕರೆದ್ರು ಪಾಪ ಬರ್ತಾ ಇದ್ಲು. ಅವನಿಗೆ ಡ್ರಾಯಿಂಗ್ಸ್ ಪೆನ್ಸಿಲ್ ಎಲ್ಲ ತಂದು ಕೊಡ್ತಾ ಇದ್ದದೆ ಅವಳೇ. ಬಾರಿ ಇಷ್ಟ ಅವನಿಗೆ. ಅದೇ ಓಕೆ, ಅವಳು ಖುಷಿಯಾಗಿರ್ಲಿ ಅಷ್ಟೇ. ನಮ್ದು ತುಳಸಿ ಗಿಡ ಸ್ವಲ್ಪ ದೊಡ್ಡದಾಗಿದೆ, ಇನ್ನು ಮಣ್ಣಲ್ಲಿ ನಡ್ಬೇಕು. ಅದನ್ನ ಇವತ್ತು ಅಥವಾ ನಾಳೆ ನಡೋಣ ಅಂತ ಇದ್ವಿ. ತೋರಿಸ್ತೀನಿ ನೋಡಿ, ಇಷ್ಟು ದೊಡ್ಡ ಗಿಡ ಆಗಿದೆ. ಇನ್ನು ಅದನ್ನು ನೆಡ್ಬೇಕು ಮಣ್ಣಲ್ಲಿ. ಕೆಳಗೆ ನೆಡ್ಬೇಕು. ಅದು ಇನ್ನು ಇದರಲ್ಲಿ ಇಷ್ಟು ಜಾಸ್ತಿ ಹೋಗಲ್ಲ, ನೆಲದಲ್ಲಿ ನೆಟ್ರೆ ಇನ್ನು ಚೆನ್ನಾಗಾಗ್ತದೆ. ಎಲ್ಲ ಆ ಕಡೆ ಬಗ್ಗಿದೆ, ಯಾಕಂದ್ರೆ ಬೆಳಕು ಆ ಕಡೆ ಬರ್ತಾ ಉಂಟಲ್ಲ, ಅದಕ್ಕೆಲ್ಲ ಆಚೆ. ಚೆನ್ನಾಗಿದೆ, ತೊಂದರೆ ಇಲ್ಲ, ನಟ್ಟಿಗೆ ಸಾರ್ಥಕ ಆಯ್ತು. ಹಾಗೆ ಇನ್ನೊಂದು ವಿಷಯ, ಆ್ಯಕ್ಚುಲಿ ನಮ್ಮ ಕೊರಗಜ್ಜ ಒಂದು ವಿಡಿಯೋ ಹಾಕಿದ್ದೆ, ನಾವು ತುಳುವಲ್ಲಿ ಮಾತಾಡಿ ಹಾಕಿದ್ದು. ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ, ಕನ್ನಡದಲ್ಲಿ ಹೇಳಿ ಅಂತೇಳಿ. ಕನ್ನಡದಲ್ಲಿ ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ, ಅದನ್ನು ಒಂದು ಕನ್ನಡಕ್ಕೆ ಡಬ್ ಮಾಡುವ ಅಂತೇಳಿ. ಒಂದೇ ವಿಡಿಯೋನ 2 ಲ್ಯಾಂಗ್ವೇಜಿಗೆ ತರುವ ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡಬೇಕು, ನೋಡುವ, ಸಾಧ್ಯವಾದರೆ ಅದನ್ನು ಕನ್ನಡದಲ್ಲಿ ಹಾಕ್ತೀನಿ. ಸುಮಾರು ಜನ ಕೇಳಿದರು, ಯಾಕಂದರೆ ನಮ್ಮ ಚಾನಲ್ಗೆ ಆಲ್ಮೋಸ್ಟು ನಮ್ಮ ಕನ್ನಡದವರು ತುಂಬ ಜನ ಇದ್ದಾರೆ, ಅಂದರೆ ಕನ್ನಡ ಮಾತಾಡೋರು, ತುಳು ಬಾರದಿರುವವರು. ಹಾಗೆ ಅವರಿಗೆ ಸಹ ಅರ್ಥ ಆಗಬೇಕಲ್ವಾ, ಖಂಡಿತವಾಗ್ಲೂ ಅದನ್ನು ಒಂದು ಡಬ್ ಮಾಡಿ ಹಾಕಬೇಕು. ಬೇರೆ ಮಾಡಿ ನೀವು ಅಷ್ಟೇ, ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತೀವಿ, 100% ಬರುತ್ತೆ. ಹಾಗೆಯೇ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು, ಸಣ್ಣ ವಿಡಿಯೋ, ಸ್ಕಿಪ್ ಮಾಡದೆ ನೋಡಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.